24 ಸಾಲ್ ವಾಟ್ಸ್ಆಪ್ ಗ್ರೂಪ್ ಉಪ್ಪಳ ಗೇಟ್ ವತಿಯಿಂದ ನಡೆದ ವಿದ್ಯಾರ್ಥಿಗಳ ಆನ್ಲೈನ್ ಖುರಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜಯಿಗಳಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಉಪ್ಪಳ ಗೇಟ್ ಪರಿಸರದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಟ್ರೋಫಿ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪ್ಪಳ ಕುನಿಲ್ ಮಸೀದಿ ಮುದ್ರಿಸ್ ಹಮೀದ್ ಮದನಿ ಉಸ್ತಾದ್ ಹಾಗೂ ಉಪ್ಪಳ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ನ 2ನೇ ವಾರ್ಡ್ ಸದಸ್ಯ ಮೊಹಮ್ಮದ್ ಉಪ್ಪಳ ಗೇಟ್ ಎಂಬವರಿಗೆ ಸ್ಮರಣಿಕೆ ನೀಡಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. അതേപോലെ ഈ ഗ്രൂപ്പിന്റെ ഇതിലേക്ക് നേതൃത്വം കൊടുത്ത ആ ഗ്രൂപ്പിന്റെ അഡ്മിന്മാരുമായ ബഹുമാനപ്പെട്ട റസാഖ് ഊപ്പർ, അഷ്റഫ്, റൌഫ് മണ്ണാട്ടി, അതേപോലെ നമ്മുടെ പ്രവാസ ലോകത്ത് നിന്ന് അഷ്റഫ്, ഹമീദ്, അസീസ്, ഒരുപാട് പേര് ഇതിലേക്ക് വേണ്ടിയിട്ട് കഠിനാധ്വാനം ചെയ്യുകയും പ്രവർത്തിക്കുകയും ചെയ്തിട്ടുണ്ട്. നമ്മുടെ ವೇದಿಕೆಯಲ್ಲಿ ಅಬ್ದುಲ್ಲಾ ಪೊಯ್ಯ, ರವೂಫ್, ಮೊಹಮ್ಮದ್ ಉಪ್ಪಳ ಗೇಟ್, ಅಸ್ರಫ್ ಬಾಗಿ, ಉಂಬಾಯಿ ದರ್ಬಾರ್, ಅಬ್ದುಲ್ಲಾ ಕಪಾಟ್, ಜಬ್ಬಾರ್, ಲತೀಫ್ ಮೊದಲಾದವರು ಉಪಸ್ಥಿತರಿದ್ದರು.